ಯಾವ ನದಿಯ ತಟದಲ್ಲಿ ನಿಂತರೆ ಸಾಕ್ಷಾತ್ ಭಗವಂತನೇ ಭಕ್ತರ ಸೇವೆಗೆ ಮೆಚ್ಚಿ ಯುಗ ಯುಗಗಳಿಂದ ಇಟ್ಟಿಗೆ ಮೇಲೆ ಕಾಯುತ್ತಿದ್ದಾನೋ, ಯಾವ ನದಿಯ ನೀರು ಕೇವಲ ಸ್ಪರ್ಶದಿಂದಲೇ ಕೋಟಿ ಪಾಪಗಳನ್ನು ತೊಳೆಯುತ್ತದೆಯೋ ಅದೇ ಭಕ್ತಿ ಸಾಮ್ರಾಜ್ಯದ ಜೀವನಾಡಿ. ಅದುವೇ ಪಂಢರಪುರದ ಪವಿತ್ರ ಚಂದ್ರಭಾಗಾ ನದಿ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಈ ನದಿಯ ಮೂಲ ಭೀಮಾ ನದಿ. ಇದು ಕರ್ನಾಟಕದಲ್ಲಿ ಹರಿಯುವ ಅದೇ ಭೀಮಾ ನದಿಯಾಗಿದೆ. ಆದರೆ ಪಂಢರಪುರ ಕ್ಷೇತ್ರಕ್ಕೆ ಬಂದಾಗ ಈ ನದಿಯು ಅರ್ಧ ಚಂದ್ರಾಕಾರದಲ್ಲಿ ಅಂದರೆ ಸಿ ಆಕಾರವನ್ನ ಬಳಸಿ ಹರಿಯುತ್ತದೆ. ಚಂದ್ರನ ಹೋಲಿಕೆಯನ್ನ ಪಡೆಯುವುದರಿಂದ ಈ ಕ್ಷೇತ್ರದಲ್ಲಿ ಇದನ್ನ ಅತ್ಯಂತ ಪ್ರೀತಿಯಿಂದ ಚಂದ್ರಭಾಗ ಎಂದು ಕರೆಯುತ್ತಾರೆ. ಪಂಢರಪುರಕ್ಕೆ ವಿಠಲ ಬರಲು ಕಾರಣನಾದ ಪರಮ ಭಕ್ತ ಪುಂಡಲೀಕನ ಆಶ್ರಮ ಇದ್ದಿದ್ದು ಇದೇ ನದಿಯ ದಂಡೆಯ ಮೇಲೆ. ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡುತ್ತಿದ್ದ ಪುಂಡಲೀಕನನ್ನು ನೋಡಲು ಸ್ವಯಂ ಶ್ರೀಕೃಷ್ಣನು ಬಂದಾಗ ಪುಂಡಲೀಕನು ದೇವರಿಗೆ ನಿಲ್ಲಲು ಒಂದು ಇಟ್ಟಿಗೆಯನ್ನ ಎಸೆಯುತ್ತಾನೆ. ಇಂದಿಗೂ ಆ ಭಗವಂತ ಆ ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ ಎನ್ನುವ ನಂಬಿಕೆ ಇದೆ. ಚಂದ್ರಭಾಗಾ ನದಿಯ ಪಾತ್ರದ ಮಧ್ಯದಲ್ಲಿಯೇ ಭಕ್ತ ಪುಂಡಲೀಕನ ಸುಂದರ ಮಂದಿರವಿದೆ. ಭಕ್ತರು ಮೊದಲು ಇಲ್ಲಿ ನಡೆದುಕೊಂಡು ಹೋಗಿ ಪುಂಡಲೀಕನ ದರ್ಶನವನ್ನು ಕೂಡ ಪಡೆಯುತ್ತಾರೆ. ನಂತರ ಮುಖ್ಯ ದೇವಸ್ಥಾನಕ್ಕೆ ಹೋಗುವ ಒಂದು ವಾಡಿಕೆ ಇದೆ. ಭಕ್ತರ ಅಚಲ ನಂಬಿಕೆಯ ಪ್ರಕಾರ ಚಂದ್ರಭಾಗಾ ನದಿಯಲ್ಲಿ ಮಾಡುವ ಪವಿತ್ರ ಸ್ನಾನವು ಕೇವಲ ಶಾರೀರಿಕ ಶುದ್ಧಿಯಲ್ಲ, ಅದು ಆತ್ಮವನ್ನೇ ಪಾವನಗೊಳಿಸುವ ಒಂದು ಪರಮ ಪ್ರಕ್ರಿಯೆಯಾಗಿದೆ. ಪಂಢರಪುರ ಮಹಾತ್ಮೆಯ ಪ್ರಕಾರ ಚಂದ್ರಭಾಗಾ ನದಿಗೆ ಕೇವಲ ಪಾಪವನ್ನ ತೊಳೆಯುವ ಶಕ್ತಿ ಮಾತ್ರವಲ್ಲ, ಭಕ್ತರಲ್ಲಿ ಭಕ್ತಿಯನ್ನ ಜಾಗೃತಿಗೊಳಿಸುವ ಒಂದು ಶಕ್ತಿ ಕೂಡ ಇದೆ. ವಾರಕರಿಯರು ಅಂದರೆ ವಿಠಲನ ಭಕ್ತರು ನಂಬುವಂತೆ ಈ ನದಿಯ ನೀರಿನಲ್ಲಿ ಮುಳುಗುತ್ತಿದ್ದಂತೆ ಜನ್ಮ ಜನ್ಮಾಂತರಗಳ ಕರ್ಮ ಮೂಟೆ ಕರಗಿ ಹೋಗುತ್ತದೆ. ಅದಕ್ಕಾಗಿ ಇಂದಿಗೂ ಭಕ್ತರು ನದಿಗೆ ಕಾಲಿಡುವ ಮುನ್ನ ತಲೆಬಾಗಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿ ಆಮೇಲೆ ನೀರಿಗೆ ಇಳಿಯುತ್ತಾರೆ. ಈ ನದಿಯ ದಂಡೆಯ ಮೇಲೆಯೇ ಭಕ್ತ ಪುಂಡಲೀಕನು ತನ್ನ ತಂದೆ ತಾಯಿಯ ಪರಮ ಸೇವೆ ಮಾಡಿದ್ದು ಹೆತ್ತವರನ್ನ ದೇವರಂತೆ ಕಂಡ ಪುಂಡಲೀಕನ ಪವಿತ್ರ ಕರ್ಮದ ಪ್ರಭಾವ ಈ ಇಡೀ ನದಿಯ ತೀರದ ಮೇಲಿದೆ. ಹೀಗಾಗಿ ಈ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನಲ್ಲಿರುವ ಅಹಂಕಾರ, ಕೋಪ ಮತ್ತು ತಂದೆ ತಾಯಿಯಂದ್ರನ್ನ ನಿರ್ಲಕ್ಷಿಸುವಂತಹ ಕೆಟ್ಟ ಗುಣಗಳು ಅಂದರೆ ಪಾಪಗಳು ದೂರವಾಗಿ ಸಮೃದ್ಧಿ ಮತ್ತು ನಿಶ್ಚಿಂತತೆಯನ್ನ ಮೂಡಿಸುತ್ತದೆ ಎನ್ನುವ ನಂಬಿಕೆ ಸಾವಿರಾರು ಭಕ್ತರಲ್ಲಿದೆ. ಅದಕ್ಕೆ ಇಲ್ಲಿ ಗಂಗಾ ಸ್ನಾನ್, ತುಂಗಾಪಾನ್, ಚಂದ್ರಭಾಗಾ ಸ್ಮರಣ ಅಂತ ಕರೆಯುತ್ತಾರೆ. ಅಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯವೋ ಚಂದ್ರಭಾಗಾ ನದಿಯನ್ನು ಕೇವಲ ಸ್ಮರಿಸಿದರೂ ಅಥವಾ ಅದರಲ್ಲಿ ಒಂದು ಬಾರಿ ಮುಳುಗೆದ್ದರೂ ಅಷ್ಟೇ ಪವಿತ್ರತೆ ಹೊಂದಿದೆ ಅಂತ ನಂಬಿಕೆ ಇದೆ. ಅದರಲ್ಲೂ ಆಷಾಢ ಏಕಾದಶಿಯ ದಿನ ಇಲ್ಲಿ ಲಕ್ಷಾಂತರ ಭಕ್ತರು ನದಿಯಲ್ಲಿ ಏಕಕಾಲಕ್ಕೆ ಸ್ನಾನ ಮಾಡುವಾಗ ಇಡೀ ನದಿಯೇ ಮಂತ್ರ ಘೋಷಗಳಿಂದ ವಿಠಲ ಜಯ ಹರಿ ಎಂಬ ನಾಮಸ್ಮರಣೆಯಿಂದ ಪಾವನಗೊಳ್ಳುತ್ತದೆ. ಈ ಪವಿತ್ರ ವಾತಾವರಣ ಮತ್ತು ನೀರಿನ ಸ್ಪರ್ಶ ಭಕ್ತರ ಮನಸ್ಸಿಗೆ ಪರಮಶಾಂತಿಯನ್ನು ಕೂಡ ನೀಡುತ್ತದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಲಕ್ಷಾಂತರ ಭಕ್ತರು ಅಂದರೆ ವಾರಕರಿಯರು ಪ್ರತಿ ವರ್ಷ ಆಷಾಢ ಮತ್ತು ಕಾರ್ತಿಕ ಏಕಾದಶಿ ಎಂದು ಪಂಢರಪುರಕ್ಕೆ ದಿಂಡಿ ಯಾತ್ರೆ ಅಂದರೆ ಕಾಲ್ನಡಿಗೆ ಪ್ರವಾಸ ಕೈಗೊಳ್ಳುತ್ತಾರೆ. ವಿಠಲ ವಿಠಲ ಪಾಂಡುರಂಗ ಎಂಬ ಭಜನೆ ಮಾಡುತ್ತಾ ಬರುವ ಭಕ್ತರು ಮೊದಲು ಚಂದ್ರಭಾಗಾ ನದಿಯ ತಟಕ್ಕೆ ಬಂದು ಸ್ನಾನ ಮಾಡಿ ದಂಡೆಯ ಮೇಲೆಯೇ ತನು ಮನ ಮರೆತು ಭಜನೆ, ಕೀರ್ತನೆ ಮತ್ತು ನೃತ್ಯವನ್ನ ಮಾಡುತ್ತಾರೆ. ಈ ಸಮಯದಲ್ಲಿ ಇಡೀ ನದಿಯ ದಂಡೆಯೇ ಭಕ್ತಿಯ ಸಾಗರವಾಗಿ ಮಾರ್ಪಡಿಸಲ್ಪಡುತ್ತದೆ. ಕರ್ನಾಟಕದ ಪ್ರಸಿದ್ಧ ದಾಸಶ್ರೇಷ್ಠರಾದ ಪುರಂದರದಾಸರು, ಕನಕದಾಸರು ಹಾಗೂ ಜಗನ್ನಾಥದಾಸರು ಪಂಢರಪುರದ ವಿಠಲನನ್ನ ಮತ್ತು ಈ ಚಂದ್ರಭಾಗಾ ನದಿಯ ಪವಿತ್ರತೆಯನ್ನ ತಮ್ಮ ಕೀರ್ತನೆಯಲ್ಲಿ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಭಕ್ತಿಗೆ ಮತ್ತೊಂದು ಹೆಸರೇ ಪಂಢರಪುರದ ಚಂದ್ರಭಾಗಾ ನದಿ. ಆದರೆ ಇತ್ತೀಚೆಗೆ ಕೆಲವು ದುಷ್ಕರ್ಮಿಗಳು ಈ ನದಿಯ ಸುತ್ತಮುತ್ತ ಪಿಕ್ನಿಕ್ ಸ್ಪಾಟ್ಗಳನ್ನ ಮಾಡುತ್ತಾ, ನಾನ್ ವೆಜ್ ಅನ್ನ ತಿನ್ನುತ್ತಾ, ಬಿಯರ್ ಅನ್ನ ಸೇವಿಸುತ್ತಾ ಮತ್ತು ಅಲ್ಲಿಗೆ ಹೇಸಿಗೆಯನ್ನ ಮಾಡುತ್ತಾ ಈ ನದಿಯ ಪವಿತ್ರತೆಯನ್ನು ಹಾಳು ಮಾಡುತ್ತಿದ್ದಾರೆ ಅನ್ನೋದು ಕೂಡ ಕೇಳಿ ಬರುತ್ತಿದೆ. ಇಂತಹವರ ಬಗ್ಗೆ ಈಗ ಪೊಲೀಸರು ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳುತ್ತಿದ್ದಾರೆ. ಪಂಢರಪುರ ಅಂದರೆ ನಮಗೆ ಪಂಢರಪುರ ಕೇವಲ ಮಹಾರಾಷ್ಟ್ರಕ್ಕೆ ಅಲ್ಲ, ಕರ್ನಾಟಕದಲ್ಲೂ ವಿಠಲನ ಭಕ್ತರು ಲಕ್ಷಾಂತರ ಜನರಿದ್ದಾರೆ. ಪಂಢರಪುರದಲ್ಲಿ ಹರಿಯುವ ಪಾವನ ನದಿ ಚಂದ್ರಭಾಗದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ ಎಂದು ಜನರು ಭಾವಿಸುತ್ತಾರೆ. ಪಂಢರಪುರ ವಿಠಲನಿಗೆ ನಡೆದುಕೊಳ್ಳುವ ಸಹಸ್ರಾರು ಭಕ್ತರು ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಭಾಗದಲ್ಲಿದ್ದಾರೆ. ವಾರಕರಿ ಪಂಥದವರು ವಿಠಲನ ಅಪ್ರತಿಮ ಭಕ್ತದ ಜನಾಂಗವಾಗಿದೆ.
ಪ್ರತಿ ವರ್ಷ ಆಷಾಢ ಏಕಾದಶಿ ಅಂದರೆ ಜೂನ್ ಅಥವಾ ಜುಲೈಯಲ್ಲಿ ಹಾಗೂ ಕಾರ್ತಿಕ ಏಕಾದಶಿ ಅಂದರೆ ನವೆಂಬರ್ಗಳಲ್ಲಿ ವಾರಕರಿ ಜನಾಂಗದವರು ವಿಠ್ಠಲನ ದೇವಸ್ಥಾನಕ್ಕೆ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಇವರು ಗುಂಪುಗಾಗಿ ಪಾಲ್ಕಿಯ ಸಮೇತವಾಗಿ ವಿಠ್ಠಲನ ದರ್ಶನಕ್ಕೆ ಪಂಢರಪುರಕ್ಕೆ ತೆರಳುತ್ತಾರೆ. ಈ ಗುಂಪುಗಳನ್ನು ದಿಂಡಿ ಎಂದೇ ಕರೆಯುತ್ತಾರೆ. ಈ ಯಾತ್ರೆಯನ್ನು ಪಂಢರಪುರ ವರಿ ಅಥವಾ ವಾರಿ ಎಂದು ಕರೆಯಲಾಗುತ್ತದೆ. ಈ ಒಂದು ಯಾತ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ಅದ್ಭುತ ಸಂಪ್ರದಾಯವಾಗಿದ್ದು ಲಕ್ಷ ಜನಸಂಖ್ಯೆ ಬಂದು ಇಲ್ಲಿ ಸೇರುತ್ತಾರೆ. ಪಂಢರಾಪುರ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಭೀಮಾ ನದಿಯ ದಡದಲ್ಲಿದೆ. ಪಂಢರಾಪುರ ಸೋಲಾಪುರದಿಂದ ಸುಮಾರು 64 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 316 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ವಿಜಯಪುರದಿಂದ 111 ಕಿಲೋಮೀಟರ್ ದೂರದಲ್ಲಿದ್ದರೆ ಕಲಬುರಗಿಯಿಂದ ಸುಮಾರು 198 ಕಿಲೋಮೀಟರ್ ದೂರದಲ್ಲಿದೆ. ಹಲವಾರು ಪ್ರವಾಸಿಗರು ಹಾಗೂ ಭಕ್ತಾದಿಗಳು ಹೆಚ್ಚಾಗಿ ಸೊಲ್ಲಾಪುರದಲ್ಲಿ ಇಳಿದು ಅಲ್ಲಿಂದ ಬಸ್ಸುಗಳ ಮೂಲಕ ಅಥವಾ ಟ್ಯಾಕ್ಸಿಯ ಮೂಲಕ ಪಂಢರಾಪುರಕ್ಕೆ ತೆರಳುತ್ತಾರೆ. ಪಂಢರಾಪುರದಲ್ಲಿ ಉಳಿದುಕೊಳ್ಳಲು ಹಲವಾರು ಹೋಟೆಲ್ಗಳು, ಯಾತ್ರಿ ನಿವಾಸಗಳು ಹಾಗೂ ಡಾರ್ಮೆಂಟರಿಗಳು ಸಹ ನಿಮಗೆ ಸಿಗುತ್ತದೆ. ಪಂಢರಾಪುರದ ಹೃದಯ ಭಾಗದಲ್ಲೇ ಇದೆ. ಇದರ ಮಹಾದ್ವಾರ ಪೂರ್ವಾಭಿಮುಖವಾಗಿದೆ. ಈ ಮಹಾದ್ವಾರವನ್ನು ನಾಮದೇವ ದ್ವಾರ ಎಂದು ಕೂಡ ಕರೆಯುತ್ತಾರೆ. ನಾಮದೇವ ಇಲ್ಲಿ ಸಮಾಧಿಸ್ಥನಾಗಿದ್ದರಿಂದ ಇದಕ್ಕೆ ನಾಮದೇವ ದ್ವಾರ ಎಂದು ಕರೆಯುತ್ತಾರೆ. ನಾಮದೇವನ ಪಾದವು ಇಲ್ಲಿವೆ. ಸಮಾಧಿಯ ಹತ್ತಿರ ಒಂದು ವಟವೃಕ್ಷ, ಅದರ ಪಕ್ಕದಲ್ಲಿ 33 ಕೋಟಿ ದೇವತೆಗಳ ದೇವಸ್ಥಾನ ಇದೆ. ರುಕ್ಮಿಣಿ ಮಂದಿರ. ಈ ದೇವಸ್ಥಾನ ಗರ್ಭಗೃಹ, ಮಧ್ಯಗೃಹ, ಮುಖ್ಯ ಮಂಟಪ ಮತ್ತು ಸಭಾ ಮಂಟಪ ಎಂದು 4 ಭಾಗಗಳನ್ನು ಈ ದೇವಸ್ಥಾನ ಒಳಗೊಂಡಿದೆ. ಗರ್ಭಗೃಹದಲ್ಲಿ ರುಕ್ಮಿಣಿಯ ಮೂರ್ತಿ ಪೂರ್ವಾಭಿಮುಖವಾಗಿ ನಿಂತಿದೆ. ಈ ಮಂದಿರದಲ್ಲೇ ಸತ್ಯಭಾಮೆಗೂ ಒಂದು ಸಣ್ಣ ಮಂದಿರವಿದೆ. ಈ ದೇವಸ್ಥಾನದ ಹತ್ತಿರದಲ್ಲಿ ಕಾಶಿ ವಿಶ್ವನಾಥ, ರಾಮ ಲಕ್ಷ್ಮಣ, ಕಾಲಭೈರವ, ರಾಮಲಿಂಗೇಶ್ವರ, ದತ್ತ ಮತ್ತು ನರಸೋಬಾ ದೇವಸ್ಥಾನಗಳು ಕೂಡ ಇವೆ. ವಿಠ್ಠಲ ಹಾಗೂ ರುಕ್ಮಿಣಿ ಮಂದಿರಗಳಲ್ಲಿ ನಿತ್ಯ ಹಾಗೂ ನೈಮಿತ್ಯದ ಎಂಬ 2 ಬಗೆಯ ಪೂಜಾ ವಿಧಾನಗಳಿವೆ. ನವರಾತ್ರಿ, ದೀಪಾವಳಿ, ಯುಗಾದಿಯ ಹಬ್ಬಗಳಲ್ಲಿ ವಿಶೇಷ ಆಭರಣದ ಅಲಂಕಾರವೂ ನಡೆಯುತ್ತದೆ. ಪುಂಡಲೀಕ ದೇವಸ್ಥಾನ. ಇಲ್ಲಿ ಪುಂಡಲೀಕ ಅಂದರೆ ತುಕಾರಾಮನ ವಂಶಜ ಬಾಹು ಸಾಹೇಬ್ ದೇಹಕೂರ್ ಸಮಾಧಿಗಳಿವೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಇಲ್ಲಿಂದ ಕಿಂಚ ದೂರದಲ್ಲಿ ಮಾಧವ ಸಂಪ್ರದಾಯವಿರುವ ಮಠ ಕೂಡ ಇದೆ. ವಿಜಯನಗರ ಸಾಮ್ರಾಜ್ಯಕ್ಕೂ ಶ್ರೀ ಕ್ಷೇತ್ರ ಪಂಢರಾಪುರಕ್ಕೂ ಒಂದು ದೊಡ್ಡ ನಂಟಿದೆ. ಇಂದು ಪಂಢರಾಪುರ ಅಂದ್ರೆ ಮಹಾರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಭಕ್ತರನ್ನ ತನ್ನತ್ತ ಸೆಳೆಯುವ ಅತಿ ದೊಡ್ಡ ಶ್ರೀ ಕ್ಷೇತ್ರ ಕೂಡ. ಇದೇ ಪಂಢರಾಪುರಕ್ಕೂ ಕರ್ನಾಟಕದ ಹಂಪಿಗೂ ಒಂದು ಐತಿಹಾಸಿಕ ನಂಟಿದೆ. ಹಲವು ಮೂಲಗಳ ಪ್ರಕಾರ ಈಗ ಪಂಢರಾಪುರದಲ್ಲಿ ದಿವ್ಯ ಶಕ್ತಿಯಾಗಿ ರಾರಾಜಿಸುತ್ತಿರುವ ವಿಠೋಬಾ ಮೂಲವಾಗಿ ಕರ್ನಾಟಕದವನು. ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯ ವಿಠ್ಠಲ ಮಂದಿರದಲ್ಲಿ ವಿರಾಜಮಾನನಾಗಿದ್ದ ವಿಜಯ ವಿಠ್ಠಲನೇ ಇಂದು ಪಂಢರಾಪುರದಲ್ಲಿ ಭಕ್ತ ಕೋಟಿಯಿಂದ ಪೂಜೆಯನ್ನ ಪಡೆಯುತ್ತಿದ್ದಾನೆ ಎಂಬುದು ಹಲವು ಶತಮಾನಗಳಿಂದ ನಡೆದು ಬಂದಿರುವ ಒಂದು ನಂಬಿಕೆಯಾಗಿದೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ಇಲ್ಲಿ ಅನೇಕ ಆಕ್ರಮಣಗಳು ನಡೆಯುತ್ತವೆ. ಹಲವಾರು ದೇವಸ್ಥಾನಗಳನ್ನ, ಹಲವಾರು ವಿಘ್ನಗಳನ್ನ ಭಗ್ನ ಮಾಡಲಾಗುತ್ತದೆ. ಇದೇ ಕಾರಣ ದುಷ್ಟರಿಂದ ರಕ್ಷಿಸಲು ಪಾಂಡುರಂಗನ ಈ ಭವ್ಯ ಮೂರ್ತಿಯನ್ನು ಕೆಲಕಾಲ ಒಂದು ಗುಹೆಯಲ್ಲೂ ಕೂಡ ಬಚ್ಚಿಡಲಾಗಿತ್ತು ಎನ್ನುವ ಐತಿಹ್ಯ ಪಂಢರಾಪುರದ ಇತಿಹಾಸದಿಂದ ಗೊತ್ತಾಗುತ್ತದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್
ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.